ತುಮಕೂರಿನ ನೊಣವಿನಕೆರೆ ಅಜ್ಜಯ್ಯನ ಮಠಕ್ಕೆ ಭೇಟಿ ನೀಡಿದ ಡಿಸಿಎಂ ಡಿಕೆಶಿ ಮಾಧ್ಯಮಗಳ ಜೊತೆ ಮಾತನಾಡಿದರು. ಅಜ್ಜಯ್ಯನ ಮಠಕ್ಕೆ ಬಂದಾಗ ನನಗೆ ಯಾವಾಗಲೂ ಎನರ್ಜಿ ಜಾಸ್ತಿ ಆಗುತ್ತೆ. ನಾನು ಅತಿ ಹೆಚ್ಚು ಪ್ರೀತಿ ಮಾಡುವ ಸ್ಥಳ ಇದು. ಶ್ರೀಗಳು ಯಾವತ್ತೂ ಆಶೀರ್ವಾದ ಮಾಡ್ತಾರೆ. ಅಜ್ಜಯ್ಯನ ಮೇಲೆ ಪ್ರಮಾಣ ಮಾಡು ಅಂದವರೆಲ್ಲ ಏನಾದರೂ ಹೀಗ. ನಮ್ಮ ಅಜ್ಜಯ್ಯನ ಹೆಸರು ತೆಗೆದುಕೊಂಡವರು ಈಗ ಉಲ್ಟಾ ಹೊಡೆದರು. ಯಾಕೆ ಉಲ್ಟಾ ಹೊಡೆದರು? ಅವರು ಅದೇ ಅಜ್ಜನ ಶಕ್ತಿ ಅಂತ ಹೇಳಿದರು. ನಾನೇನಾದರೂ ಮಾಡಿದರೆ ತಾನೇ ಯೋಚನೆ ಮಾಡಬೇಕು. ಅಜ್ಜಯ್ಯನ ಪ್ರಮಾಣದ ಬಗ್ಗೆ ಮಾತನಾಡಿದವರೆಲ್ಲ ಈಗ ರಿವರ್ಸ್ ಹೊಡೆದಿದ್ದಾರೆ. ಪಾಪ ಕಾಂಟ್ರಾಕ್ಟರ್ಗಳದ್ದೇನೂ ತಪ್ಪಿಲ್ಲ. ಕೆಲ ರಾಜಕೀಯದವರು ಮಾಡಿದ್ದು ಅದು. ರಾಜಕೀಯದವರು ಮಿಸ್ಗೈಡ್ ಮಾಡಿ ಗುತ್ತಿಗೆದಾರರ ದಿಕ್ಕು ತಪ್ಪಿಸಿದ್ರು ಎಂದರು. ಮಾಜಿ ಸಚಿವ ರೇಣುಕಾಚಾರ್ಯ ಕಾಂಗ್ರೆಸ್ಗೆ ಬರ್ತಾರಾ ಎಂಬ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಅವೆಲ್ಲ ಪಟ್ಟಿ ಇಲ್ಲಿ ಹೇಳಕ್ಕಾಗಲ್ಲ ಎಂದರು. ಬಂದಿದ್ದೀನಿ. ಇವತ್ತು ರಜಾ ಬೇರೆ ಇದೆ. ಸೊ ಇವತ್ತು ಮಠಕ್ಕೆ ಭೇಟಿ ಮಾಡಿದೆ ಸರ್. ಖುಷಿಯಾಗಿ ಮತ್ತೆ ರಿಲ್ಯಾಕ್ಸ್ ಆಗಿ ಹೋಗ್ತಿದ್ದೀರಾ ಅಂತ ಕಾಣಿಸುತ್ತೆ ಸರ್. ನೋಡ್ರಿ, ಯಾವಾಗಲೂ ನಾನು ಇಲ್ಲಿ ಮಠಕ್ಕೆ ಬಂದಾಗ ನನಗೆ ಸ್ವಲ್ಪ ಎನರ್ಜಿ ಜಾಸ್ತಿ ಬರ್ತದೆ. ನಾನು ಅತಿ ಹೆಚ್ಚು ಪ್ರೀತಿ ಮಾಡೋಂಥ ಒಂದು ಸ್ಥಳ ಇದು. ಶ್ರೀಗಳು ಯಾವುದು ನನಗೆ ಆಶೀರ್ವಾದ ಮಾಡ್ತಾರೆ. ಸರ್, ಅಜ್ಜಯ್ಯನ ಮೇಲೆ ಪ್ರಮಾಣದ ವಿಚಾರ ಇತ್ತೀಚೆಗೆ ಜಾಸ್ತಿ ಕೇಳಿ ಬರ್ತಾ ಇತ್ತು. ಯಾವುದೇ ರೀತಿಯ ಕಮಿಷನ್ ತಗೊಂಡಿಲ್ಲ, ಭ್ರಷ್ಟಾಚಾರ ಮಾಡಿಲ್ಲ ಅನ್ನೋಂಥ ಆಯಿತು. ಅವ್ರು ಹೇಳಿದವರೆಲ್ಲ ಏನಾದ್ರು ಈಗ ಯಾರು ನಮ್ಮ ಅಜ್ಜನ ಹೆಸರು ತೆಗೆದುಕೊಂಡ್ರು ಅವರೆಲ್ಲ ಉಲ್ಟಾ ಹೊಡೆದ್ರಲ್ಲ. ಯಾಕೆ ಉಲ್ಟಾ ಹೊಡೆದ್ರು? ಅದೇ ಅಜ್ಜನ ಕ್ಷೇತ್ರದ ಮಾತು ನಾನು ಮಾಡಿದ್ರು ತಾನೇ ಯೋಚನೆ ಮಾಡಬೇಕು. ನಾನು ಹತ್ರ ಮಾತಾಡಿದ್ರು ತಾನೆ. ಸೊ ಯಾರ್ಯಾರ ಬಗ್ಗೆ ಏನು ಮಾತಾಡಿದ್ರು ಅದನ್ನು ವಾಪಸ್ಸು ಅವರೆಲ್ಲ ರಿವರ್ಸ್ ಹೊಡೆದಿದ್ದಾರೆ. ಅದೇನು ತಪ್ಪೇನಿಲ್ಲ ಬಿಡಿ. ಕಾಂಟ್ರಾಕ್ಟರ್ಗಳಿರ್ತಾರಲ್ಲ ಏನು ತಪ್ಪಿಲ್ಲ. ರಾಜಕೀಯದವ್ರು ಇದ್ದಾರಲ್ಲ ಕೆಲವರು, ಅವರು ಪಾಪ ಹುಡುಗಗಳನ್ನೆಲ್ಲ ಮಿಸ್ಗೈಡ್ ಮಾಡಿ ದಾರಿ ತಪ್ಪಿಸಿದ್ರು. ಬಿಜೆಪಿ ಪಟ್ಟಿ ಹೇಳೋದು ಬೇಡ ನಡೀಲಿ.